ಮಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕದ್ರಿಕೆಪೇಟೆಯ ಬೂತ್ ಸಂಖ್ಯೆ 132ರಲ್ಲಿ ಬೆಳಗ್ಗೆ ಮತ ಚಲಾಯಿಸಿದರು. ಮಂಗಳೂರು ಉತ್ತರ ಕ್ಷೇತ್ರದ ಹಾಲಿ ಶಾಸಕರು ಆಗಿರುವಂತಹ ಭರತ್ ಅವರು 2ನೇ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಭರತ್ ಅವರು ಪತ್ನಿ ಕುಟುಂಬ ಸಮೇತರಾಗಿ ಆಗಮಿಸಿ ಮುಂಜಾನೆ ಮತ ಚಲಾಯಿಸಿದರು. ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ತನ್ನ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ಉದ್ಯೋಗಾವಕಾಶವನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ. ಈ ಬಾರಿ ತನ್ನ ಕ್ಷೇತ್ರದಲ್ಲಿ ಯಾವುದೇ ಕೋಮು ಗಲಭೆಗೆ ಆಸ್ಪದ ನೀಡಿಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ನಾವು ಕೋವಿಡ್ನ 2 ವರ್ಷಗಳನ್ನು ಸಮರ್ಪಕವಾಗಿ ಎದುರಿಸಿದ್ದೇವೆ. 1 ವರ್ಷ ನೆರೆ ಮಳೆ ಜೋರಾದ ರೀತಿಯಲ್ಲಿ ಬಂದಾಗ ಸರ್ಕಾರ ಎಲ್ಲದಿದ್ದರೂ ಅದನ್ನು ಸಮರ್ಪಕವಾಗಿ ಎದುರಿಸಿದ್ದೇವೆ. 5 ವರ್ಷಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯ ಶಕೆಯನ್ನು ಇಲ್ಲಿ ಹರಿಸಿದ್ದೇವೆ. 2250 ಕೋಟಿಗಿಂತ ಜಾಸ್ತಿ ಅನುದಾನ ಹಿಂದೆಲ್ಲ ಯಾವ ಶಾಸಕರು ತರದಿದ್ದಂಥಷ್ಟು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಶಾಂತಿ ಸುವ್ಯವಸ್ಥೆಗೆ ಭಂಗವಾಗದಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ವರ್ತಿಸಿದ್ದೇವೆ. ಹಾಗೆ ಖಂಡಿತ ನಮ್ಮನ್ನು ಹರಿಸ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಗೆದ್ದ ನಂತರ ನಾವು ಎಷ್ಟೋ ನಮ್ಮ ಏನು ಯೋಜನೆಗಳನ್ನು ಇವಾಗಲೇ ನಾವು ಗುದ್ದಲಿ ಪೂಜೆ ಮಾಡಿ ಕೆಲವು ಯೋಜನೆಗಳನ್ನು ಶುರು ಮಾಡಿದ್ದೇವೆ. ಟೂರಿಸಮ್ನಲ್ಲಿ ಇರ್ಬೋದು, ಐ ಟಿ ಡಿಪಾರ್ಟ್ಮೆಂಟ್ ಐ ಟಿ ಪಾರ್ಕ್ನಲ್ಲಿ ಬೇಕಾದಂಥ ವ್ಯವಸ್ಥೆಗಳಿರ್ಬೋದು, ಜಾಬ್ ಕ್ರಿಯೇಷನ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯ ಒಂದು 5 ವರ್ಷದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು, ಒಳ್ಳೆಯ ಅಭಿವೃದ್ಧಿಯನ್ನು ಜನರಿಗೆ ತೋರಿಸ್ತೀವಿ.